ಕೀರ್ತನೆ 12. ಸಂಕಟದಲ್ಲಿ ಸಹಾಯ ಕೋರಿಕೆ. ನೆರವಾಗು ಪ್ರಭು, ಭಕ್ತರಿಲ್ಲವಾದರೂ ಜಗದಳು. ಶರಣರಾರೂ ಕಾಣಸಿಗರೆನಗೆ ನರಮಾನವರಳು. ಹುಸಿಯ ನುಡಿವರು ನೆರೆಯವರೊಡನೆ ಪ್ರತಿಯೋರ್ವರು. ಕಪಟ ಮನದ ತುಟಿ ಮಾತಿನ ಸ್ತುತಿಗಾರರವರು. ಕಪಟವಾಡುವ ತುಟಿಗಳನ್ನು ಪ್ರಭು ಕಡಿದು ಬಿಡಲಿ. ಬಡಾಯಿ ಕೊಚ್ಚುವ ಜಿಹ್ವೆಯನ್ನು ಕತ್ತರಿಸಿಬಿಡಲಿ. ನಮ್ಮ ತುಟಿಗೆ ಹತೋಟಿ ಬೇಕಿಲ್ಲ, ನಾಲಿಗೆಯೇ ಗೆಲುವಿನ ಮೂಲ. ನಮಗೊಡೆಯನ ಅವಶ್ಯವಿಲ್ಲ ಎಂದವರಾಡುವುದು ಸಲ್ಲ. ಬಡವರ ಬವಣೆ ತಿಳಿಯಿತೆನಗೆ, ದಲಿತರ ನರಳಾಟ ಕೇಳಿಸಿತೆನಗೆ. ಎದ್ದು ಬರುವೆ, ಹಗೆಗಳಿಂದವರನ್ನು ಉದ್ಧರಿಸುವೆ. ಇದು ಪ್ರಭುವಿನ ಹೇಳಿಕೆ. ಪ್ರಭುವಿನ ಈ ವಾಗ್ದಾನ ಪ್ರಮಾಣಬದ್ಧ. ಏಳ್ಮಡಿ ಪುಟಕ್ಕಿಟ್ಟ ಬೆಳ್ಳಿಯಷ್ಟು ಶುದ್ಧ. ಅಲೆದಾಡುತ್ತಿಹರು ದುರುಳ ದ್ರೋಹಿಗಳು ಎಲ್ಲೆಡೆ. ದುಷ್ಟರಿಗಿದೆ ಮಾನವರ ನಡುವೆ ಪ್ರತಿಷ್ಠೆ. ನಮ್ಮನಿವರ ಕೈಯಿಂದ ತಪ್ಪಿಸಿ ಕಾಪಾಡು, ಹೇ ಪ್ರಭು. ನಮ್ಮನ್ನು ಸದಾ ಸುರಕ್ಷಿತವಾಗಿಡು.